ನಮ್ಮ ಈ ಚುನಾವಣೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಾಗರಿಕರಿಗೆ ಕೂಡ ಮೊದಲಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ನಮ್ಮ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳಿಗೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಕೂಡ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ನಮ್ಮ ಮುಂದಿನ ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಮತದಾರರು ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರಿಗೆ ಸುಮಾರು 23,000 ಹತ್ತಿರ ಅಂತರದ ಮತದಿಂದ ಚುನಾಯಿತ ಮಾಡಿದ್ದಾರೆ. ಈಗಾಗಲೇ ತಮಗೆಲ್ಲ ತಿಳಿದಾಗೆ ಖಾದರ್ ಅವರು ಅವರ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲಿಗಾಗಿ ಉಳ್ಳಾಳವನ್ನೊಂದು ತಾಲೂಕು ಯಾರ ಬೇಡಿಕೆ ಇಲ್ಲದೆ ಉಳ್ಳಾಳ ತಾಲೂಕನ್ನು ರಚನೆ ಮಾಡಿ ತಾಲೂಕಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಹರೇಕಳದಲ್ಲಿ ಸಂಪರ್ಕ ಸೇತುವೆ ಸಹಿತ ಕಿಂಡು ಅಣೆಕಟ್ಟು ಇದನ್ನು ಕೂಡ ಭಾಳ ಸುಸಜ್ಜಿತ ರೀತಿಯಲ್ಲಿ ಮಾಡಿಕೊಂಡು ಕುಡಿಯುವ ನೀರಿನ ಪೂರೈಕೆ ಜೊತೆಯಲ್ಲಿ ಸುಮಾರು 10-15 ಕಿಲೋಮೀಟ್ರು ರಸ್ತೆ ಕೂಡ ಕಡಿಮೆ ಆಗುವ ರೀತಿಯಲ್ಲಿ ಹರೇಕಳದಿಂದ ಅಡ್ಯಾರಿಗೆ ಸಂಪರ್ಕ ರಸ್ತೆಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಈ ಎಲ್ಲ ಕೆಲಸಗಳು ಮಾಡಿದರೂ ಕೂಡ ಕೆಲವೊಂದು ನೆಪ ಒಡ್ಡಿ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡುವಲ್ಲಿ ಈ ಹಿಂದೆ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ವಿಳಂಬ ಮಾಡಿದೆ. ಅದರಿಂದಾಗಿ ಕುಡಿಯುವ ನೀರಿನ ಯೋಜನೆ ಕೂಡ ಮುಂದುವರಿಸಲಿಕ್ಕೆ ಭಾಳ ಸ್ಥಗಿತಗೊಂಡಿದ್ದು ಮತ್ತು ಈಗ ಈ ಇಮಿಡಿಯೇಟ್ ಕಾರ್ಯ ಆರಂಭ ಆಗ್ತದೆ. ನಮ್ಮ ಇನ್ನು ಅನೇಕ ಕೆಲಸಗಳ ಯೋಜನೆಗಳ ಬಗ್ಗೆ ಈಗಾಗಲೇ ಉಳ್ಳಾಲ ನಗರಸಭೆಗೆ 198 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೂಡ ಆಗಿದೆ. ಅದೇ ರೀತಿ ಶಿಕ್ಷಣದ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ಕಾಲೇಜುಗಳನ್ನು ಪ್ರೌಢಶಾಲೆಗಳನ್ನು ತೆರೆಯುವಲ್ಲಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ರಸ್ತೆಗಳ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳನ್ನು ಒದಗಿಸುವುದು ಕೂಡ ಗ್ರಾಮೀಣ ಭಾಗಗಳ ಸಂಪರ್ಕ ರಸ್ತೆ, ನಗರ ಪ್ರದೇಶಗಳ ಸಂಪರ್ಕ ರಸ್ತೆ, ಕಾಲೋನಿಗಳಿಗೆ ಸಂಪರ್ಕ ರಸ್ತೆ, ಸ್ಥಳೀಯರ ಬೇಡಿಕೆಯನ್ನು ಪರಿಗಣಿಸಿ ಹಲವಾರು ರಸ್ತೆಗಳನ್ನು ನಿರ್ಮಾಣ ಕೂಡ ಮಾಡಿರ್ತಾರೆ. ಅಭಿವೃದ್ಧಿ ಮತ್ತು ರಸ್ತೆ ಕಾಂಕ್ರೀಟೀಕರಣ ಅಲ್ಲದೆ ಈ ಆಟೋ ರಿಕ್ಷಾ ಚಾಲಕರ ಬೇಡಿಕೆಯಂತೆ ಅಲ್ಲಿರ್ತಕ್ಕಂಥ ಆಟೋ ರಿಕ್ಷಾ ಪಾರ್ಕ್ ನಿರ್ಮಾಣವನ್ನು ಮಾಡಿಕೊಂಡು ಅವರಿಗೂ ಕೂಡ ಸಹಾಯವಾಗುವಂಥ ರೀತಿಯಲ್ಲಿ ಸಹಕರಿಸಿದಲ್ಲದೆ ಹಲವಾರು ಗಡಿನಾಡಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಸುಮಾರು 69 ಅಂಗನವಾಡಿ ಕೇಂದ್ರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಲ್ಲದೆ ವಿವಿಧ ಯೋಜನೆಗಳ ಮುಖಾಂತರ ಫಲಾನುಭವಿಗಳಿಗೆ ಕೂಡ ಬೇಕಾದಷ್ಟು ಅಂಗವಿಕಲರಿಗೆ ಆಟೋ ರಿಕ್ಷಾ ಒದಗಿಸುವುದು ಮತ್ತು ಇನ್ನಿತರ ಸಲಕರಣೆಗಳನ್ನು ಒದಗಿಸುವಂಥ ಕೆಲಸಗಳನ್ನು ಮಾಡಿದ್ದಲ್ಲದೆ ಉಳ್ಳಾಳದಲ್ಲಿ ಒಂದು ಮಾದರಿ ಸರ್ಕಾರಿ ಆಸ್ಪತ್ರೆಯನ್ನು ಬಡ ಜನರಿಗೆ ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಕೆಳಮಟ್ಟದ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆ ದೊರಕಬಾರದು ಎಂಬ ಉದ್ದೇಶದಿಂದ ಆ ಖಾಸಗಿ ಆಸ್ಪತ್ರೆಯನ್ನು ಸರಿಸಮಾನ ಆಸ್ಪತ್ರೆಯಾಗಿ ಏರ್ಪಡಿಸಿಕೊಂಡು ಇದೀಗ ನಿರ್ಮಾಣಗೊಂಡಿದ್ದು 24 ಗಂಟೆಗಳ ಕಾಲ ನಿರಂತರ ವೈದ್ಯರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಲ್ಲದೆ ದೈವಸ್ಥಾನ, ಚರ್ಚು, ಮಸೀದಿ, ದರ್ಗಾ ಇನ್ನಿತರ ಧಾರ್ಮಿಕ ಕೇಂದ್ರಗಳಿಗೆ ವಿಶೇಷ ಅನುದಾನವನ್ನು ಒದಗಿಸುವಲ್ಲಿ ನಮ್ಮ ಕ್ಷೇತ್ರ ಶಾಸಕರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಬೇಕಾದಷ್ಟು ಅನುದಾನಗಳನ್ನು ತಂದು ಕೆಲಸಗಳನ್ನು ಮಾಡಿಸಿದ್ದಾರೆ. ಇನ್ನು ತಮಗೆಲ್ಲ ತಿಳಿದ ಕೆಲವೊಂದು ಅವರ ಬಗ್ಗೆ ಕೆಲವರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಒಂದು 9 ಕೆರೆಯಲ್ಲಿ ಇರತಕ್ಕಂಥ ಆಶ್ರಯ ಮನೆಯ ಬಗ್ಗೆ ಹೇಳ್ತಾಯಿದ್ರು. ನಿಜವಾಗಿ ಅದು ಪರಿಸ್ಥಿತಿ ಏನಾಗಿತ್ತಂದರೆ ಸುಮಾರು 20 ವರ್ಷಗಳ ಕಾಲ ಅದು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ ತಾನೇ ಜಡ್ಜ್ಮೆಂಟ್ ಆಗಿದೆ. ತುರ್ತಾಗಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈಗ ಅಂತೂ ನಮ್ಮ ಸರ್ಕಾರ ಬಂದಿದೆ. ಅದಕ್ಕೆ ಬೇಕಾದಂಥ ಅನುದಾನವನ್ನು ಬಿಡುಗಡೆಗೊಳಿಸಿ ಆ ಕಾಮಗಾರಿಯನ್ನು ಮನೆ ನಿರ್ಮಾಣದ ಕಾಮಗಾರಿಯನ್ನು ಪೂರ್ಣಗೊಂಡು ಕೆಲವೇ ಸಮಯದಲ್ಲಿ ಈ ಕ್ಷೇತ್ರದ ಜನರಿಗೆ ಅದನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ ಎಂಬ ಮಾಡುವ ಉದ್ದೇಶ ಇದೆ. ಸರ್ಕಾರ ಅದಕ್ಕೆ ಬೇಕಾದಂಥ ಪೂರ್ಣ ಸಹಕಾರಗಳನ್ನು ಕೂಡ ಯೋಜನೆಗಳನ್ನು ನಿರ್ಮಾಣ ಮಾಡಿದೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಕೂಡ ಮಾಡಿದೆ. ಇದು ಅಲ್ಲದೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಉಳ್ಳಾಳ ಪರಿಸರದಲ್ಲಿ ಕಂಡುಬರುವಂಥ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲು ವೈಜ್ಞಾನಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳುವುದಾಗಿ ಈಗಾಗಲೇ ನಮಗೆ ಅವರು ತಿಳಿಸಿರ್ತಾರೆ. ಇಷ್ಟೇ ಅಲ್ಲದೆ ಇವರ ಅಧಿಕಾರಾವಧಿಯಲ್ಲಿ ತನ್ನಿಂದ ಎಷ್ಟು ಪ್ರಯತ್ನಪಟ್ಟು ಎಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿದ್ದಾರೆ. ಆದರೆ ಸರ್ಕಾರ ಕಳೆದ ಅವಧಿಯಲ್ಲಿ ಬೇರೆ ಸರ್ಕಾರ ಇರೋದ್ರಿಂದ ಹೆಚ್ಚಿನ ಗ್ರಾಂಟ್ ಸಹಕಾರ ಅವರಿಗೆ ಸಿಗದೇ ಇರುವುದರಿಂದ ಕೆಲವು ಕಾಮಗಾರಿಗಳು ಸ್ಥಗಿತಗೊಂಡಿದ್ದು ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಆಗುವಂಥ ಭರವಸೆ ಕೂಡಲೇ ಆಗುವಂಥ ವ್ಯವಸ್ಥೆಯನ್ನು ಮಾಡುವಂಥ ಭರವಸೆ ನಮಗಿದೆ. ನಾವು ತಮಗೆಲ್ಲ ತಿಳಿದ ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮ ನೋಡಿ, ಕಳೆದ ಸಲ ಮಳೆಗಾಲದಲ್ಲಿ ಕಳೆದ ವರ್ಷ ಉಚ್ಚಿಲ ಬಟ್ಟಂಪಾಡಿಯಲ್ಲಿ ಸಮುದ್ರ ಕೊರತಾ ಇತ್ತು, ಮನೆ ಬಿದ್ದು ಹೋಯಿತು, ಸಮುದ್ರದ ತೆರೆ ರಸ್ತೆಯನ್ನು ಕೊಚ್ಚಿಕೊಂಡು ಹೋಯಿತು. ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಬಂದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಕೂಡಲೇ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಹೇಳಿ ಹೋಗಿದ್ದಾರೆ. ಆದರೆ ಇವತ್ತಿನವರೆಗೂ ಅದಕ್ಕೆ ಬೇಕಾದಂಥ ಸವಲತ್ತನ್ನು ಕೊಡುವಂಥದ್ದು, ಅನುದಾನ ಕೊಡುವಂಥದ್ದು ಅಥವಾ ತುರ್ತು ಕಾಮಗಾರಿಗೆ ಹೋಗುವಂಥ ಕೆಲಸ ಇನ್ನೂ ಕೂಡ ಮಾಡಲಿಲ್ಲ.
ಏಕೈಕ ಒಂದೇ ಒಂದು ಕಾರಣ, ಈ ಭಾಗದ ಶಾಸಕರು ಮೈನಾರಿಟಿ ಇದ್ದುಕೊಂಡು ಅವರಿಗೆ ಅನುದಾನ ಕಡಿತಗೊಳಿಸುವಂಥ ವ್ಯವಸ್ಥೆಯನ್ನು ಹುನ್ನಾರ ಮಾಡಿಕೊಂಡು ಈ ಪರಿಸ್ಥಿತಿ ಆಗಿದೆ. ಮುಂದಿನ ದಿನಗಳಲ್ಲಿ ಅಂಥದ್ದು ಆಗದೆ ಬೇಕಾದಂಥ ಎಲ್ಲ ಸವಲತ್ತು ಈ ಕಾಮಗಾರಿಯನ್ನು ಕೂಡ, ಈ ಸಮುದ್ರ ಕೊರೆತದ ಕಾಮಗಾರಿಯನ್ನು ಕೂಡ ಕೂಡಲೇ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ಪಕ್ಷದೊಳಗೆ ಪಕ್ಷದ ನಮ್ಮ ನಾಯಕರುಗಳೆಲ್ಲ ಯಾರೆಲ್ಲ ಇದ್ದಾರೆ, ನಾವು ಪಕ್ಷದ ಇದರಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಈ ಕ್ಷೇತ್ರದ ಎಲ್ಲ ತುರ್ತು ಕಾಮಗಾರಿಗಳು ಮತ್ತು ಆಗಬೇಕಾದಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿ ಆದ್ಯತೆ ಮೇರೆಗೆ ಪ್ರತಿಯೊಂದು ಕಾಮಗಾರಿಯನ್ನು ಕೈಗೊಳ್ಳುವಂತೆ ನಾವು ಶಾಸಕರಲ್ಲಿ ಒತ್ತಡ ಮಾಡಿಕೊಂಡು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ, ಆ ಮೂಲಕ ಶಾಸಕರಿಗೆ ಮನವರಿಕೆ ಮಾಡಿಕೊಂಡು ಅವರಿಗೆ ಈಗಾಗಲೇ ಗೊತ್ತಿದೆ ಅವ್ರು ಬೇಕಂತ ವ್ಯವಸ್ಥೆ ಮಾಡಿ, ಆದರೂ ಪಕ್ಷದ ನೆಲೆಯಲ್ಲಿ ನಾವು ಪಕ್ಷದ ಅಭಿಪ್ರಾಯಗಳನ್ನು ಪಡ್ಕೊಂಡು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡಿ ಇದೊಂದು ಎಲ್ಲ ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತ ಒಂದು ವಿಶೇಷವಾದಂಥ ಬೇಡಿಕೆಯನ್ನು ನಮ್ಮ ಶಾಸಕರ ಮುಖಾಂತರ ಇಡಲಿಕ್ಕೆ ಇದ್ದೇವೆ. ಆ ಮೂಲಕ ಒಳ್ಳೆಯ ಈ ಕ್ಷೇತ್ರ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಪ್ರತಿಯೊಬ್ಬ ಜನರಿಗೂ ಕೂಡ ಸಿಗುವಂಥ ಸವಲತ್ತು ಯಾವುದಿದೆ ಅದನ್ನು ಖಂಡಿತವಾಗಿ ದೊರಕಿಸುವಲ್ಲಿ ನಾವು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಅದು ಅಲ್ಲದೆ ಮೊನ್ನೆ ತಾನೇ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ಕೊಡುವಂಥದ್ದು, ಅದರಲ್ಲಿ ಕೊಟ್ಟಂಥ ಯಾವುದೆಲ್ಲ ಭರವಸೆಗಳಿದೆ ಅದನ್ನು ಖಂಡಿತವಾಗಿ ಸರ್ಕಾರ ರಚನೆಗೊಂಡು 1 ತಿಂಗಳ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ನೆಕ್ಸ್ಟ್ ಮೀಟಿಂಗಲ್ಲಿ ಅದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಭರವಸೆ ಈಗಾಗಲೇ ಶಾಸಕರು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಮಟ್ಟದಲ್ಲಿ ಕೂಡ ಪಕ್ಷದಲ್ಲಿ ಅದನ್ನು ಚರ್ಚೆ ಮಾಡಿಕೊಂಡು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮತ್ತು ಕ್ಷೇತ್ರದ ಶಾಸಕರಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ ಪಕ್ಷದ ವತಿಯಿಂದ ನಾವು ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ನೀಡಿ ಇಡೀ ಕ್ಷೇತ್ರದ ಮಾಹಿತಿಗಳನ್ನು ನೀಡಿ ಆದ್ಯತೆ ಮೇಲೆ ಕೆಲಸ ಕೈಗೊಳ್ಳಬೇಕು ಅಂತ ಅವರನ್ನು ಕೋರ್ತೇವೆ. ಅದಕ್ಕೆ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮ ನಿಮ್ಮೆಲ್ಲರ ಸಹಕಾರ ಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆಯ ಒಂದು ಕ್ಷೇತ್ರವಾಗಿ ಆಗಬೇಕು. ರಾಜ್ಯದಲ್ಲೇ ಮಂಗಳೂರು ವಿಧಾನಸಭಾ ಕ್ಷೇತ್ರ ಒಂದು ಒಳ್ಳೆಯ ಕ್ಷೇತ್ರ, ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ಇರಬೇಕು ಅಂತ ಅದಕ್ಕೆ ಬೇಕಾದಂಥ ಸಹಕಾರ ತಾವು ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು, ತಾವು ಈಗಾಗಲೇ ಕಾಣ್ತಾ ಇದ್ದೀರಿ ತೊಕ್ಕೊಟ್ಟಿಂದ ಕೊನಾಜಿ ತನಕ ಹೋಗುವಂಥ ರಸ್ತೆ, ಅಷ್ಟು ದೊಡ್ಡ ರಸ್ತೆಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಾಮಗಾರಿಗೆ ಒಳ್ಳೆಯ ಅನುದಾನವನ್ನು ತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಪಕ್ಷದ ವತಿಯಿಂದ ಶಾಸಕರಿಗೆ ಅವರಿಗೆ ನಾವು ಶುಭಾಶಯಗಳನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕು ಅಂತ ಅವರನ್ನು ಕೋರುವುದರ ಜೊತೆಗೆ ಪಕ್ಷದ ಬೇಡಿಕೆ ಯಾವುದು ಇದಕ್ಕೆ ಅದಕ್ಕೆ ಮನ್ನಣೆ ನೀಡುವಂತೆ ಅವರನ್ನು ಮನವರಿಕೆ ಮಾಡ್ತೇವೆ ಅಂತ ಹೇಳಿಕೊಂಡು ತಮ್ಮ ಸಹಕಾರ ಕೂಡ ಕೋರಿಕೊಂಡು ಈ ಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೀನಿ. ಏನಾದರೂ ಕೇಳೋದಿದ್ದರೆ ಕೇಳ್ಬೋದು. ಹಬ್ಬಕ್ಕಬ್ಬವನ್ನು ಸರ್ಕಾರದ ಇದನ್ನು ಮಾಡಲೇಬೇಕಲ್ಲ, ಗ್ರಾಂಟ್ ಇದೆ, ಅದನ್ನು ಏನೋ ಕಾರಣಗಳಿಂದ ಇದಾಗಿದೆ, ಹಬ್ಬಕ್ಕಬ್ಬವನ್ನು ಹಾಗೆ ಆಗ್ತದೆ. ಅದು ಏನು ನಾನು ಹೇಳಿದಾಗ ಈಗ ನೋಡಿ ಹುಡುಕೋದು ಕೋರ್ಟಲ್ಲಿ 20 ವರ್ಷ ಇಟ್ಟು ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಅವರ ಹುಡುಕೋ ಆ ಮನೆ ಕಟ್ಟಿದ್ದಾರೆ, ಯಾರಿಗೆ ಬೇಡ ಬಾಯಿಗೆ ಬಂದದ್ದೆಲ್ಲ ಮಾತಾಡಿದ್ದಾರೆ. ಈ ಮನುಷ್ಯ ತಾಳ್ಮೆಯಲ್ಲಿ ಇದ್ದದ್ರಿಂದ ಅದು ಸುಮ್ಮನೆ ಕೂತಿದ್ದಾರೆ. ಬಾಕಿ ಒಬ್ಬ ಮೇಲೆ ಆಗ್ತಿದ್ರೆ ಏನೇನೋ ಆಗ್ತಿತ್ತು. ಅಷ್ಟು ತಾಳ್ಮೆಯಲ್ಲಿದ್ದು ಪ್ರತಿಯೊಂದು ಅದಕ್ಕೆ ಕಾರಣಗಳಿರ್ತದೆ, ಯಾವ್ಯಾವ ರೀಸನಿಗೆ ಇನ್ನೊಬ್ಬರು ಯಾರಾದರೂ ಕೋರ್ಟಿಗೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಹಬ್ಬಕ್ಕಬ್ಬ ಈಗ ಗ್ರಾಂಟ್ ಆಗಿದೆ, ಅನುದಾನ ಬಿಡುಗಡೆ ಮಾಡಲಿಕ್ಕೆ ಇವರು ವಿಳಂಬ ಮಾಡಿದ್ದಾರೆ. ಅನುದಾನ ಇದಕ್ಕೆ ಬೇಕಾದಂಥ ಕಳಿಸಲು ಅವರ ಅವಧಿಯಲ್ಲಿ ಅನುದಾನ ಬಿಡುಗಡೆ ಮಾಡಿತ್ತು, ಇವರು ರಿಲೀಸ್ ಮಾಡಿದ್ರೆ ಏನು ಮಾಡೋದು? ಮುಂದಿನ ಸರ್ಕಾರದಲ್ಲಿ ಅಂತೂ ಆಗ್ತೇವೆ. ನಾವು ಪಕ್ಷದ ವತಿಯಿಂದ ಕಡ್ಡಾಯವಾಗಿ ಒತ್ತಾಯ ಮಾಡ್ತೇವೆ. ಅಲ್ಲೆಲ್ಲ ಇಲ್ಲಿ ಸೋಮೇಶ್ವರದಲ್ಲಿ ಮತ್ತು ಉಚ್ಚಿಲ ಗೋಟೆದ್ರಲ್ಲೆಲ್ಲ ಹೌದು ಉಚ್ಚಿಲ ಅದು ಮೊನ್ನೆ ಓದೋದು, ಅಷ್ಟು ಓದೋದು BJP ಸರ್ಕಾರ ಇದ್ದಾಗ ಓದೋದು, ಅದಕ್ಕಿಂತ ಮೊದಲು ಹೋಗಲಿಲ್ಲ ಅಷ್ಟು. ಅಲ್ಲ ಹಾಗೆಲ್ಲ ಹೇಳಿ ಹೋಗೋದಲ್ಲ. ನೋಡಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಜಿಲ್ಲೆಯ ಉಸ್ತುವಾರಿ ಸಚಿವರು, ಒಬ್ಬ ಸಚಿವರು, ಸಂಬಂಧಪಟ್ಟ ಇಲಾಖಾ ಸಚಿವರು ಬಂದು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಕಾಮಗಾರಿ ಮಾಡ್ತೇವೆ ಅಂತ ಹೇಳಿ ಇವತ್ತು ಎಷ್ಟು ಜನ ಮಗುವಿರು ನಿರಾಶ್ರಿತರಾಗಿದ್ದಾರೆ. ಬಹು ಜನಾಂಗದವರು ಮನೆ ಇಲ್ಲ, ಅವರಿಗೆ ಮನೆ ಹೋಗಿದೆ, ಉದ್ಯೋಗಕ್ಕೆ ಬೇಕಾದಂಥ ಅಲ್ಲಿ ದೋಣಿ ಇಡೋದು ಮೊನ್ನೆ ಸೋಮೇಶ್ವರದಲ್ಲಿ ಆಯಿತು ನೋಡಿ, ಬೆಂಕಿಯಾಗಿ ಏನೆಲ್ಲ ಆಯಿತು. ಅದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಮಾಡಬೇಕಲ್ಲ.